ಸಮತಾ ಮಹಿಳಾ ಬಳಗದ ನಿಲೆಟ್ ಕರಂಗಲಪಾಡಿ ಮಾರ್ಗದ ಸುಬ್ರಹ್ಮಣ್ಯ ಸಭಾಡ್ ಆರ್ಟಿಸ್ಟಿಕ್ ಯೋಗ ಡ್ಯಾನ್ಸ್ ಚೇರ್ ಯೋಗ ನಡೆತಂಡು ನಲಿಕೆರ್ದು ಯೋಗನು ವಾರೀತಿಡು ಮಲ್ಪೊಲಿಂದು ತೋಜಾರೆ ಈ ಕಾರ್ಯಕ್ರಮನು ಅಟ್ಟಣೆ ಮಲ್ತದಿತ್ತೆರು. ಯೋಗ ಗುರು ದೇವಿಕಾ ಪುರುಷೋತ್ತಮ ಮಾರ್ಗದರ್ಶನಡು ಈ ಕಾರ್ಯಕ್ರಮ ದಿದ್ದಿತ್ತೆರು. ನಲಿಕೆಡು ಯೋಗ ಪ್ರದರ್ಶನ ಮಲ್ಪುಲಿಂದು ತೋಜಾವನ ದಿಟ್ಟಿಡು ಕುಡ್ಲದ ಸಮತಾ ಮಹಿಳಾ ಬಳಗ ಕರಂಗಲಪಾಡಿದ ಸುಬ್ರಹ್ಮಣ್ಯ ಸಭಾಭವನಡು ಆರ್ಟಿಸ್ಟಿಕ್ ಯೋಗ ಡ್ಯಾನ್ಸ್ ಚೇರ್ ಯೋಗ ಕಾರ್ಯಕ್ರಮನು ಅಟ್ಟಣೆ ಮಲ್ತದಿತ್ತೆರು. ಸಮತಾ ಮಹಿಳಾ ಬಳಗ ಸುರೂತ ಸಟ್ಟೆಗ್ ಈ ಕಾರ್ಯಕ್ರಮನು ನಡಪಾದಿತ್ತಂಡು. ಯೋಗ ಗುರು ದೇವಿಕಾ ಪುರುಷೋತ್ತಮ ಮಾರ್ಗದರ್ಶನಡು ಸಮತಾ ಮಹಿಳಾ ಬಳಗದ ಕ್ಲಿರ್ದು ಯೋಗ ಡ್ಯಾನ್ಸ್ ಬಕ ಸಾಸದ ಚೇರ್ ಯೋಗ ನಡೆತಂಡು. ಶುಂಡ ಗಜಾಧಿಪತೆ ರಿಪು ಗಜ ಗಂಡ ವಿದಾರಣ ಚಂಡ ಪರಾಕ್ರಮ ಶುಂಡ ಮೃಗಾಧಿಪತೆ. ಸಭಾ ಕಾರ್ಯಕ್ರಮಟ್ಟು ಸಾಧಕರಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರು. ಗುರುದೇವಿಕಾ ಪುರುಷೋತ್ತಮ ನಾಟ್ಯ ಯೋಗ ಬಗೆಟ್ ಮಾಹಿತಿ ಕೊಡ್ದು ಯೋಗ ಪಂಡ ಬಜಿ ಆಸನತ್ ಯೋಗ ಮಲ್ಲ ಕಡಲ್ ನಮೆಯ ಜವಾಬ್ದಾರ್ಲೆಯನ್ನು ಸರಿಯಾದ ಮಲ್ತೊಂದು ಪೋಂಡ ಅವೇ ಕರ್ಮ ಯೋಗ ಅಂದು ಪಂಡಿರ. ಯೋಗುಡು ಆಹಾರ ವಿಹಾರ ಆಚಾರ ವಿಚಾರ ಇಂಚ ನಾಲ್ಬಗೆ ಉಂಡು. ಸಾತ್ವಿಕವಾಯಿನ ತೆನಸೊಪ್ಪೊಡು ವಾಪೊಡ್ತುಡು ನಿದ್ರೆ ಮಲ್ಪೊಡು ಐತ ಪ್ರಯೋಜನ ದಾನೆ ನಮ್ಮ ದಿನನಿತ್ಯದ ಆಚಾರ ವಿಚಾರ ಎಂಚ ಒಪ್ಪೊಡೊಂದು ದೇವಿಕಾ ಪುರುಷೋತ್ತಮ ತಿಳಿಪಾಯರು. ಜೊತೆಗೆ ನಾವು ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಆಸನಗಳು ಮಾಡಬಹುದು. ರಿದಮಿಕ್ ಬೇಡ, ರಿದಮಿಕ್ನಲ್ಲಿ ಬೀಡ್ಸ್ ಇನ್ನೂ ಫಾಸ್ಟ್ ಇರ್ತದೆ. ಸೊ ನಾವು ಆರ್ಟಿಸ್ಟಿಕ್ ಯೋಗ, ಅದರ ಜೊತೆಗೆ ಒಂದು ಚೇರ್ ಯೋಗ, ಯಾರಿಗೆ ನೆಲದಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅದರ ಚೇರ್ ಮೇಲೆ ಕೂತ್ಕೊಂಡು ನಾವು ಹೇಗೆ ಆಸನ ಅಭ್ಯಾಸ ಮಾಡ್ಬೋದಂತ ಒಂದು ಸಣ್ಣ ಇಂಟ್ರಡಕ್ಷನ್ ಕೊಡುವ ಅಂತ. ಸೊ ಶಿ ಅಗ್ರೀಡ್ ಫಾರ್ ದ್ಯಾಟ್ ಆ್ಯಂಡ್ ಶಿ ಮೇಡ್ ಇಟ್ ಅಗೇನ್ ಗ್ರ್ಯಾಂಡ್ ಸಕ್ಸಸ್, ಐ ಥಿಂಕ್ ಸೊ. ಯಾವ ರೋಗದಲ್ಲಿಯೂ ಸಹ ಸಂಶಯ ಇರಬಾರ್ದು. ಈಗ ನಮ್ಮ ಮನೆಯವರಿಗೆ ಏನಾದರೂ ಒಂದು, ಈಗ ಹಸ್ಬೆಂಡಿಗೆ ಒಂದು ಡಯಾಬಿಟೀಸ್ ಉಂಟು ಅಂತ ಇದ್ದರೆ ಒಬ್ಬರು ಬಂದು ನನಗೆ ಯಾವಾಗಲೂ ಬರ್ಬೋದಾ, ನನಗೆ ಬರ್ಬೋದಾ ಡಾಕ್ಟ್ರೆ? ಇಲ್ಲಪ್ಪ ನಿಮಗೆ ಬರಲಿಕ್ಕಿಲ್ಲ, ನೀವು ಹೆದರೋದು ಬೇಡ ಅಂತ. ಆ ಸಂಶಯದಲ್ಲಿ ಇತ್ತೀಚೆಗೆ ಬಂದೇಳಿದ್ದು, ನೀವು ಸುಮ್ಮನೆ ಹೇಳಿದ್ದಲ್ಲ ನನ್ನ ಹತ್ರ, ಈಗ ನನಗೆ ಬಂದಿದೆ ಅಂದರೆ ಮನುಷ್ಯನಿಗೆ ಸಂಶಯ ಇರಬಾರ್ದು, ಹೆದರಿಕೆ ಇರಬಾರ್ದು. ಸಮತಾ ಮಹಿಳಾ ಬಳಗದ ಗುರುಕಾರ್ತಿ ರಮಾಮಣಿ, ರಾಜೀವ್ ಬಾಲಕೃಷ್ಣ, ರಾಜಶ್ರೀ ಆಚಾರ್ ಬೊಕ ಸಮತಾ ಬಳಗದ ಸದಸ್ಯರು ಪಾಲ್ಪಡೆದಿದ್ದರು.